ಅಪಾಯಕಾರಿಯಾಗಿರುವ ರಸ್ತೆ ಆಯ್ಕೆಲ ರಸ್ತೆ ಬದಿಯಲ್ಲಿ ಬಿದ್ದಿರುವ ಮಣ್ಣಿನ ರಾಶಿ ಬಾಯ್ತೆರೆದು ನಿಂತಿರುವ ಕಾಂಕ್ರೀಟ್ ಚರಂಡಿ ಇದು ನೂತನವಾಗಿ ನಿರ್ಮಾಣಗೊಂಡಿರುವ ಬಿಸಿ ರೋಡ್ನ ಸರ್ವಿಸ್ ರಸ್ತೆಯಲ್ಲಿ ಕಾಣಸಿಗುವ ದೃಶ್ಯ. 2 ತಿಂಗಳ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಬೇಕಾಗಿದ್ದ ಬಿಸಿ ರೋಡ್ನ ಸರ್ವಿಸ್ ರಸ್ತೆಯ ಕಾಂಕ್ರೀಟ್ ಕಾಮಗಾರಿ ಬರೋಬ್ಬರಿ 4 ತಿಂಗಳ ಬಳಿಕ ಪೂರ್ಣಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಪೂರ್ಣ ಹಾಗೂ ಎಡವಟ್ಟು ಕಾಮಗಾರಿಯಿಂದಾಗಿ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳ ಪಾಲಿಗೆ ಅಪಾಯಕಾರಿಯಾಗಿದ್ದು, ಈ ರಸ್ತೆಯಲ್ಲಿ ಪ್ರಾಣಭೀತಿ ಎದುರಾಗಿದೆ. ನಗರದ ಕೊಳಚೆ ನೀರು ಸಹಿತ ಮಳೆ ನೀರು ಹರಿದು ಹೋಗಲು ನಿರ್ಮಿಸಿದ ಚರಂಡಿಗೆ ಹೃದಯ ಭಾಗದಲ್ಲಿ ಸ್ಲಾಬ್ ಅಳವಡಿಸದೆ ಬಿಡಲಾಗಿದೆ. ಇದರಿಂದಾಗಿ ಚರಂಡಿ ಇರುವ ಬಗ್ಗೆ ಗೊತ್ತಾಗದೆ ಕೊಳಚೆ ಗುಂಡಿಗೆ ಕೆಲವರು ಬಿದ್ದಿದ್ದಾರೆ. ಇದೀಗ ಅದಕ್ಕೆ ಸ್ಲಾಬ್ ಅಳವಡಿಸುವ ಬದಲು ಮುರಿದ ಬ್ಯಾರಿಕೇಡ್ ಇಡಲಾಗಿದೆ. ಹಳೆ ರಸ್ತೆಯನ್ನ ಅಗೆದು ಮಣ್ಣು ಡಾಮರು ರಸ್ತೆ ಪಕ್ಕವೇ ರಾಶಿ ಬಿದ್ದು ನಗರದ ಅಂತರ್ಗಿಳಿಸಿದೆ. ನಾಲ್ಕು ತಿಂಗಳ ಅಧಿಕ ಕಾಲಾವಕಾಶ ಪಡೆದುಕೊಂಡರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಪೂರ್ಣ ಕಾಮಗಾರಿ ನಡೆಸಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು 2 ರಸ್ತೆಗಳು ಪರಸ್ಪರ ಜೋಡಣೆಯ ಕಾಂಕ್ರೀಟ್ ಕಾಮಗಾರಿ ಅರೆಬರೆ ಸ್ಥಿತಿಯಲ್ಲಿದೆ. ಈಗಾಗಲೇ ಹೊಸ ರಸ್ತೆಯಲ್ಲಿ ವಾಹನ ಸಂಚಾರ ಆರಂಭಗೊಂಡಿದ್ದು, ಅಸಮರ್ಪಕ ಕಾಮಗಾರಿಯಿಂದ ಅವಘಡ ಸಂಭವಿಸುವ ಮೊದಲು ಇಲಾಖೆ ಎಚ್ಚೆತ್ತುಕೊಳ್ಳಲಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್ವಿಸ್ ರಸ್ತೆಯ ನಿಧಾನಗತಿಯ ಕಾಮಗಾರಿಯ ಬಗ್ಗೆ ವಿ4 ನ್ಯೂಸ್ ವರದಿ ಪ್ರಕಟಿಸಿ ಸಂಬಂಧಪಟ್ಟ ಇಲಾಖೆಯನ್ನ ಎಚ್ಚರಿಸುವ ಪ್ರಯತ್ನ ನಡೆಸಿತ್ತು. ಇದೀಗ ರಸ್ತೆ ಕಾಮಗಾರಿ ಪೂರ್ತಿಯಾಗಿದೆ. ಆದರೆ ಅರೆಬೆರೆ ಸ್ಥಿತಿ ಇರುವುದರಿಂದ ಜನರು ತೊಂದರೆ ಪಡುವಂತಾಗಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.